ಕಲೆ ಹಾಗೂ ಕ್ರೀಡೆ ಯಾವುದೇ ಜಾತಿ ಮತ ಭೇದವಿಲ್ಲ, ಎಲ್ಲರನ್ನ ಒಂದುಗೂಡಿಸುವ ಕೃಷಿ. ಎಲ್ಲಿ ಜಾತಿ ಮತ ಪಂಥವನ್ನ ಮೆಟ್ಟಿ ನಿಲ್ಲುತ್ತೇವೆಯೋ ಅದು ಸಂಘಟನೆಯಾಗಲಿ ಸಂಘ ಸಂಸ್ಥೆಯಾಗಲಿ ಅದು ಕೂಡಲ ಸಂಗಮವಾಗುತ್ತಂತೆ, ಆದರೆ ಧರ್ಮಸ್ಥಳವಾಗುತ್ತೆ, ಬಾಳು ಬಂಗಾರವಾಗುತ್ತಂತೆ ಎಂಬುದಾಗಿ ಬಿಜೆಪಿ ಮುಖಂಡ ಸುರೇಶ್ ಶೆಟ್ಟಿ ಹೇಳಿದ್ದಾರೆ. ಅವರು ಭಾರತ ಸರ್ಕಾರದ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಉಡುಪಿ ಮತ್ತು ಕರಾವಳಿ ಯುವಕ ಯುವತಿ ವೃಂದ ಹೆಜಮಾಡಿ ಇವರ ಆಶ್ರಯದಲ್ಲಿ ಹೆಜಮಾಡಿ ಅಮಾಸ್ಯೆ ಕರಿಯದ ಕಡಲ ಕಿನಾರಿಯಲ್ಲಿ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಅಂತರ್ಯುವ ಗ್ರಾಮೀಣ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂಕ್ರಮಣ ಕಾಲಘಟ್ಟದಲ್ಲಿ ಒಬ್ಬರನ್ನೊಬ್ಬರು ಅನುಮಾನದಿಂದ ನೋಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ಅದು ದೂರವಾಗಿ ಸಮಾಜದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಹೇಳಿದರು. ಹೇಳ್ತಾರೆ, ವ್ಯಕ್ತಿತ್ವದ ಅನಂತತೆಯಲ್ಲಿ ಮೀರಿ ದಾರ್ಶನಿಕ ಪ್ರಜ್ಞೆಯ ಎತ್ತರವನ್ನು ಮುಟ್ಟಿದಾಗ ಮನುಕುಲ ಸಂತೃಪ್ತವಾಗ್ತದೆ. ಕಲೆ ಮತ್ತು ಕ್ರೀಡೆ ಇದು ನಮ್ಮನ್ನು ಹತ್ತಿರ ತರುವಂಥ ಒಂದು ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಎಲ್ಲಿ ನಾವು ಜಾತಿ ಮತ ಪಂಥವನ್ನು ಮೀರಿ ನಿಲ್ತೇವೋ ಆ ಸಭೆ ಅಥವಾ ಸಂಘಟನೆ ಅದು ಕೂಡ ಸಂಗಮ ಆಗ್ತಂತೆ, ಆ ದರೆ ಧರ್ಮಸ್ಥಳ ಆಗ್ತಂತೆ, ಅವರ ಬದುಕು ಸ್ವರ್ಗ ಆಗ್ತಂತೆ, ಅವರ ಜೀವನ ಉತ್ಸವ ಆಗ್ತಂತೆ. ಅದೆಲ್ಲವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಹೇಳ್ತಾರೆ, ಕ್ರೀಡೆಯಲ್ಲಿ ಜಾಸ್ತಿ ಭಾಷಣ ಇರಬಾರ್ದು, ಕೇವಲ ಕಾಲು ಮತ್ತು ಬಾಲುಗಳ ಸಫಲ ಕೇಳಬೇಕು ಅನ್ನೋಂಥ ಮಾತನ್ನು ನಾವು ಕೇಳಿದ್ದೀವಿ. ನಾವು ಒಂದು ತಂಡವಾಗಿ ಆಡಿದಾಗ ಅಥವಾ ಒಂದು ಸಿಕ್ಸರ್ ಹೊಡೆದಾಗ ಅದನ್ನು ಗೋಪಾಲ ಹೊಡೆದೋ ಅಥವಾ ಇಕ್ಬಾಲ್ ಹೊಡೆದೋ ಅಥವಾ ಏನೇನು ಹೊಡೆದೋ ನೋಡೋದಿಲ್ಲ. ಒಂದು ತಂಡವಾಗಿ ನಾವು ಗೆಲ್ಲುವ ಪ್ರಯತ್ನ ಎಲ್ಲ ನಾವು ಮಾಡ್ತೀವಿ. ಹಾಗಾಗಿ ಹೇಳ್ತಾರೆ, ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗ್ನಿ ಹೊಂದಿರಲು ನಡುವೆ ಕುಲಗೋತ್ರ ತನ ಎನ್ನುವಂತೆ ನಾವು ಜಾತಿ ಮತ್ತು ಪಂಥವನ್ನು ನೀರು ನಿಲ್ಲಬೇಕಂತ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಒಬ್ಬರನ್ನೊಬ್ಬರು ಅನುಮಾನವಾಗಿ ನೋಡುವಂತಹ ಒಂದು ಕಾಲ ನಿರ್ಮಾಣ ಆಗಿದೆ. ಅದೆಲ್ಲವೂ ಕೂಡ ಈ ದೂರ ಆಗಲಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ನೀತಾ ಗುರಾಜ್, ಪ್ರಣೇಶ್ ಹೆಜಮಾಡಿ, ಲಾಲಾಜಿ ಸುವರ್ಣ, ಶರಣ್ ಮಟ್ಟು, ನಾರಾಯಣ್ ಮೆಂಡನ್, ಪವಿತ್ರ ಗಿರೀಶ್, ಲೋಕೇಶ್ ವಿಕೆ, ದಿನೇಶ್ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು.